ರಾಜ್ಯದಲ್ಲಿ ಮತ್ತೆ ಮರ್ಯಾದಾ ಹತ್ಯೆ ಸದ್ದು ಮಾಡ್ತಾ ಇದೆ. ಅನ್ಯ ಜಾತಿ ಯುವಕನನ್ನ ಪ್ರೀತಿಸ್ತಾ ಇದ್ಲೆಂದು ಸ್ವಂತ ಮಗಳನ್ನ ತಂದೆ ಕೊಲೆ ಮಾಡಿ ಸುಟ್ಟು ಹಾಕಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಸದ್ಯ ಪೊಲೀಸರು ತಂದೆಯನ್ನ ಬಂಧಿಸಿದ್ದಾರೆ. ಕೊಲೆಗೆ ಸಾಥ್ ನೀಡಿದ್ದ ಮತ್ತಿಬ್ಬರ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕವಿತಾ 18 ವರ್ಷದ ಮಗಳನ್ನ ಕೊಂದು ಸುಟ್ಟು ಹಾಕಿದಂತಹ ತಂದೆ ಶಂಕರ್ ಕೊಳ್ಳೂರು. ಲಿಂಗಾಯತ ಸಮಾಜದ ಯುವತಿ ಅದೇ ಗ್ರಾಮದ ಕುರುಬ ಸಮಾಜದ ಯುವಕ ಮಾಳಪ್ಪ ಪೂಜಾರಿಯನ್ನ ಪ್ರೀತಿಸ್ತಾ ಇದ್ಲು. ಕಲಬುರಗಿ ನಗರಕ್ಕೆ PUC ಅಧ್ಯಯನಕ್ಕೆ ಬರ್ತಾ ಇದ್ದ ವೇಳೆ ಪ್ರೀತಿ ಮಾಡಿದ್ರು. 3-4 ತಿಂಗಳ ಹಿಂದೆ ಮನೆಯವರಿಗೆ ಪ್ರೀತಿ ವಿಷಯ ತಿಳಿಸಿದ್ದು ಕಾಲೇಜು ಬಿಡಿಸಿದ್ರು. ಇನ್ನು ಕಿರಾತಕ ತಂದೆಯನ್ನ ಬಂಧಿಸಿದ್ದು ಕೊಲೆಗೆ ಸಾಥ್ ನೀಡಿದ್ದ ಶರಣು ಮತ್ತು ದತ್ತಪ್ಪ ಬಂಧನಕ್ಕೆ ಬಲೆ ಬೀಸಲಾಗಿದೆ.